ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಮುಂದುವರಿಸುವಂತೆ ಆಗ್ರಹಿಸಿ ಭಟ್ಕಳ ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಮುಗೇರ ಸಮಾಜ ಅರೆಬೆತ್ತಲೆ ಮೆರವಣಿಗೆ ಉರುಳು ಸೇವೆ ಮಾಡುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಭಟ್ಕಳದ ಆನಂದಾಶ್ರಮ ಕಾನ್ವೆಂಟ್ ಮೈದಾನದಲ್ಲಿ ಹೊರಟ ಅರೆಬೆತ್ತಲೆ ಮೆರವಣಿಗೆಯು ಸಂಶೋಧನ್ ಸರ್ಕಲ್ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಾಗಿ ಧರಣಿ ಪ್ರದೇಶವನ್ನು ತಲುಪಿತು. ತಾಲೂಕು ಆಡಳಿತ ಸೌಧ ತಲುಪುತ್ತಲೇ ಹಲವು ಯುವಕರು ಉರುಳು ಸೇವೆಯನ್ನ ಆರಂಭಿಸಿದ್ರು. ನೋಡಿ, ನಾವು ಈ ಮಣ್ಣಿನ ಮಕ್ಕಳು ಸ್ವಾಮಿ, ಮಣ್ಣಿನ ಮಕ್ಕಳು ನಾವು. ನಮಗೆ ನೀವು ನ್ಯಾಯ ಕೊಡಿಸಬೇಕು, ಇಲ್ಲಾಂದ್ರೆ ಇದು ಯಾವ ಅತಿರೇಕಕ್ಕೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ನೋಡಿ, ಮೊನ್ನೆಗೆ ಹೈಕೋರ್ಟ್ನಾಗೆ ಒಂದು ಜಡ್ಜ್ಮೆಂಟ್ ಆಯ್ತು, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ ಅಂತೇಳಿ. ಅದನ್ನ ಆದಷ್ಟು ಬೇಗ ಸರ್ಕಾರ ಅಂಗೀಕಾರ ಮಾಡ್ತು. ಯಾಕೆ ಸ್ವಾಮಿ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸಲ, ಹೈಕೋರ್ಟ್ ಅಲ್ಲಿ 2 ಸಲ, ಆಯೋಗದಿಂದ 1 ಸಲ ನಮ್ಮ ಪರವಾಗಿ ಆಗಿದೆ. ಯಾಕೆ ಸರ್ಕಾರ ಇದಕ್ಕೆ ಗಮನ ಹರಿಸ್ತಾ ಇಲ್ಲ? ಯಾಕೆ ನಮ್ಮ ಮೇಲೆ ಅಷ್ಟು ಇದಾಗಿದೆಯಾ? ನೋಡಿ ಸ್ವಾಮಿ, ಇದು ಆದಷ್ಟು ಬೇಗ ಆಗ್ಬೇಕು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮಾಜದವರು ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಈ ಮೂಲಕ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ಸಮಾಜ ಮಕ್ಕಳ ಮೇಲೆ, ನಮ್ಮ ಸಮಾಜದವರ ಮೇಲೆ ದೃಷ್ಟಿ ಹರಿಸಿ ಸ್ವಾಮಿ, ದೃಷ್ಟಿ ಹರಿಸಿ. ನಾವು ನಮ್ಮ ಸಮಾಜದವರು ಈಗ ನೋಡಿದ್ರಲ್ಲ ಯಾವ ರೀತಿ ಆಗ್ತಾ ಉಂಟು ಅಂತೇಳಿ, ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ನೋಡಿ, ಇದು ಮುಂದುವರಿತದೆ. ಉಸ್ತುವಾರಿ ಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಸಮಾಜಕ್ಕೆ ನೀವು ನ್ಯಾಯ ಕೊಡ್ತೀರಿ ಅಂತಕ್ಕಂಥ ನಂಬಿಕೆ ನಮಗಿದೆ ಸ್ವಾಮಿ, ನಮಗಿದೆ. 1 ತಿಂಗಳೊಳಗಾಗಿ ಇದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ಅಂತ ಹೇಳ್ರೆ ನಮ್ಮ ಸಮಾಜವೇ, ಇಡೀ ಸಮಾಜವೇ ಸೇರಿ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತದೆ. ಇದಕ್ಕೆ ನೇರ ಜವಾಬ್ದಾರಿ ನೀವೇ ಆಗ್ತೀರಾ, ಸರ್ಕಾರವೇ ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಸಮಾಜದ ಹಲವು ಮುಖಂಡರು ಪ್ರತಿಭಟನೆಯನ್ನ ತಡೆಯುವಷ್ಟರಲ್ಲಿಯೇ ಸೀತಾರಾಮ್ ಮೊಗೇರ ಎನ್ನುವವರು ತಾವು ಮೊದಲೇ ತಮ್ಮೊಂದಿಗೆ ತಂದಿದ್ದ ಸೀಮೆಎಣ್ಣೆಯನ್ನ ಮೈಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಪ್ರಯತ್ನಿಸಿದ್ರು. ತಕ್ಷಣ ಅಲ್ಲಿದ್ದ ರೈತರು ಅವರನ್ನ ತಡೆದು ಬೆಂಕಿ ಪೊಟ್ಟಣವನ್ನ ಕಸಿದುಕೊಂಡ್ರು. ಕೆಲಕಾಲ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬಂದೋಬಸ್ತ್ಗಾಗಿ ಬಂದಿದ್ದ ಪೊಲೀಸರು ಕೂಡ ಧಾವಿಸಿ ಆತನ ರಕ್ಷಣೆಗೆ ಮುಂದಾದ್ರು. ಅಷ್ಟರಲ್ಲಾಗಲೇ ಸೀಮೆಎಣ್ಣೆ ಕಣ್ಣು ಬಾಯಿಗೆ ಹೋಗಿ ಅಸ್ವಸ್ಥಗೊಂಡವರನ್ನ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಏನು ಇವಾಗ ನಡೀತಾ ಉಂಟಲ್ಲ, ಈಗ ನಾವು ಎಲ್ಲರೂ ಕಂಟ್ರೋಲ್ ಮಾಡೋ ಸಾಧ್ಯತೆ ಇಲ್ಲ. ಸಮಾಜ ಒಂದು ಕಂಟ್ರೋಲ್ ಇದೆ, ಸಮಾಜ ಹಿಡಿತಲ್ಲಿ ಇದೆ, ಒಂದು ಕಂಟ್ರೋಲ್ ಅವರ ನಾವು. ಆದ್ರೆ ಇನ್ನೂ ತಾಳ್ಮೆ ವಹಿಸೋ ಸಾಧ್ಯ ಇಲ್ಲ. ಮಕ್ಕಳ ಮರಿ ಎಲ್ಲ ಕರ್ಕೊಂಡ್ಬರೋ ಪರಿಸ್ಥಿತಿ ಮನಸ್ಸು ಬರ್ತದೆ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಒಬ್ಬರು ಮಕ್ಕಳ ಮರಿ ಎಲ್ಲ ಬರ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು? ಈ ಒಂದು ಸುಪ್ರೀಂ ಕೋರ್ಟ್ಗೆ, ಒಂದು ಹೈಕೋರ್ಟ್ಗೆ ನೀವು ಬೆಲೆ ಕೊಡೋದಿಲ್ಲ ಅಂತ ಹೇಳಿ ಇದು ಎಂತ ಸರ್ಕಾರ? ಇದು ಎಂತ ಭ್ರಷ್ಟ ಸರ್ಕಾರ ಇದು? ಅಂತೇಳಿ ನಮ್ಮ ಯುವಕರು ಬಂದ ತಕ್ಷಣ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಸರ್ಕಾರ ಆದಷ್ಟು ಬೇಗ ನಮ್ಮ ಮನವಿಗೆ, ನಮ್ಮ ಸಮಾಜದ ಇದಕ್ಕೆ ಸ್ಪಂದಿಸಿ ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು 5 ಜನ ಅಥವಾ ಸಮಾಜದ ಎಲ್ಲರೂ ಸೇರಿ ರಾಷ್ಟ್ರಪತಿಗಳಿಗೆ ದಯಾಮರಣ ಅಥವಾ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅರ್ಜಿ ಬರೆದು ನಮ್ಮ ಸಾವಿಗೆ ಇಲ್ಲಿನ ತಾಲೂಕು ಆಡಳಿತ, DC, ಜಿಲ್ಲಾಡಳಿತನ ಕಾರಣ ಅಂತ ಹೇಳಿ ಬರ್ಕೊಟ್ಟು ಇಲ್ಲಿ ಬಂದು ಸರ್ಕಾರ ನಮ್ಮ ಕಾರಣ ಆಗ್ತದೆ. ಮುಂದಾಗುವಂತ ಎಲ್ಲ ಅನಾಹುತಕ್ಕೆ ಸರ್ಕಾರವೇ ನೇರ ಕಾರಣವಾಗ್ತದೆ. ಅರೆಬೆತ್ತಲೆ ಮೆರವಣಿಗೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಬಂಧಿತ 100 ಯುವಕರು ಭಾಗವಹಿಸಿದ್ದು, ಮೆರವಣಿಗೆಯಲ್ಲಿ ಬೈಲೂರು, ಕೊಪ್ಪದ ಮಂಕಿ ಭಾಗದ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ರು.